ಅತಿಥಿಗಳಿದ್ದಾರೆ, ಅತಿಥಿ ಗಣ್ಯರಿದ್ದಾರೆ, ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ನಾನು ಶ್ರೀಮತಿ ಸುರೇಖಾ ಶ್ರೀ ಜಯಪ್ರಕಾಶ್ ದಂಪತಿಗಳು ದಯಮಾಡಿ ಈ ಒಂದು ಕಟ್ಟೆ ಮುಂಭಾಗಕ್ಕೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಮತ್ತು ಸತೀಶ್ ಶೆಟ್ಟಿ ದಂಪತಿಗಳು ಕೂಡ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀಮತಿ ಅರ್ಪಿತಾ ಶ್ರೀ ರಾಘವೇಂದ್ರ ದಂಪತಿಗಳು ಕೂಡ ವೇದಿಕೆ ಅಂತ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀಮತಿ ಅನುಷಾ ಮತ್ತು ಶ್ರೀ ಗಣೇಶ್ ಭಂಡಾರಿ ನಡಾರಿ ಇವರು ಕೂಡ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀಮತಿ ಕಸ್ತೂರಿ ಮತ್ತು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಇವರು ಕೂಡ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀಮತಿ ರತ್ನ ಮತ್ತು ಶ್ರೀ ನಾಗೇಂದ್ರ ನಡಾರಿ ಇವರು ಬರಬೇಕು ಅಂತ ಕೇಳಿಕೊಳ್ಳಿ ಕಟ್ಟೆಯ ಬಳಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಭಜನಾ ಸಂಕೀರ್ತನೆ ಹಾಡಿದ್ದು ನಡೆಸುವಂಥ ಭಜನಾ ಸಂಕೀರ್ತನೆ ಎಲ್ಲ ರೈತರಂತ ನಡೆಸುವಂಥ ಕಾರ್ಯಕ್ರಮಗಳ ವಿಘ್ನಗಳಿಂದ ಕಾಪಾಡಲು ಸಂಪೂರ್ಣ ಮಾತರನ್ನ ಉಯರಿಸಿದ ಚಂದ್ರಗಳನ್ನು ಕಾಪಾಡಲು ಸಂಪೂರ್ಣ ರಕ್ಷಣೆಯನ್ನು ಕಾಪಾಡಲು ವಿಶ್ವೋತ್ತಮ ದಂಪತಿಗಳು ಬಂದು ಸ್ವಾಗತವನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಅದೇ ರೀತಿ ಸತೀಶ್ ಶೆಟ್ಟಿ ದಂಪತಿಗಳನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಇವರಿಗೆ ಶ್ರೀಮತಿ ಪವಿತ್ರ ಅದೇ ರೀತಿ ಶ್ರೀ ರಾಮಣ್ಣ ಇವರು ಒಂದು ಸ್ವಾಗತವನ್ನು ಕೋರಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಇವರಿಗೆ ಶ್ರೀಮತಿ ಪವಿತ್ರ ಅದೇ ರೀತಿಯಲ್ಲಿ ಸತೀಶ್ ಶೆಟ್ಟಿ ಇವರಿಗೆ ರಾಮಣ್ಣ ಇವರು ಸ್ವಾಗತವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಪ್ರೀತಿಪೂರ್ವಕ ಸ್ವಾಗತವನ್ನ ಕೊಡ್ತಾ ಶ್ರೀಮತಿ ಅರ್ಪಿತಾ ಶ್ರೀ ರಾಘವೇಂದ್ರ ದಂಪತಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರಿಗೆ ಶ್ರೀ ಗುಲಾಬಿ ಅದೇ ರೀತಿ ಶ್ರೀ ವಿಶ್ವನಾಥ ನಡಾರಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಶ್ರೀಮತಿ ಅನುಷಾ ಮತ್ತು ಶ್ರೀ ಗಣೇಶ್ ಭಂಡಾರಿ ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಇವರಿಗೆ ಶ್ರೀಮತಿ ಸುಜಾತ ಅದೇ ರೀತಿ ಶ್ರೀ ಜನಾರ್ದನ ಗಟ್ಟಿ ಇವರು ಒಂದು ಸ್ವಾಗತವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ವೇತಾ ಮತ್ತು ಶ್ರೀ ಸುನೀಲ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಇವರಿಗೆ ಚಿದಾನಂದ ಮಡ್ಯ ಅದೇ ರೀತಿಯಲ್ಲಿ ಶ್ರೀಮತಿ ಪವಿತ್ರ ಇವರನ್ನು ಸ್ವಾಗತವನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಶ್ರೀಮತಿ ಕಸ್ತೂರಿ ಮತ್ತು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಇವರಿಗೆ ಪ್ರಸಾದ್ ಪನೀರ್ ಅದೇ ರೀತಿಯಲ್ಲಿ ಸುಜಾತ ಇವರು ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ನಾಗೇಂದ್ರ ನಡಾರಿ ಅವರನ್ನು ಕೂಡ ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರಿಗೆ ಗಣೇಶಣ್ಣ ಇವರು ಸ್ವಾಗತವನ್ನು ನೀಡಬೇಕಾಗಿ ಅದೇ ರೀತಿಯಲ್ಲಿ ಪವಿತ್ರ ಇವರು ಒಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ರಂಗಕ್ಕೆ ಹೋಗುತ್ತಾ ಇದ್ದೇವೆ. ದೀಪ ಪ್ರಜ್ವಲನೆ ಮೂಲಕ ದಂಪತಿಗಳು ಇವತ್ತಿನ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಶ್ರೀಮತಿ ಸುರೇಖಾ ಶ್ರೀ ಜಯಪ್ರಕಾಶ್ ದಂಪತಿಗಳು ದೀಪವನ್ನ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ಶ್ರೀಮತಿ ಸುರೇಖಾ ಶ್ರೀ ಜಯಪ್ರಕಾಶ್ ದಂಪತಿಗಳು ಮುಂದಕ್ಕೆ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಶ್ರೀ ಸತೀಶ್ ಶೆಟ್ಟಿ ದಂಪತಿಗಳು ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮ ಆರಂಭಗೊಳ್ಳುತ್ತಾ ಇದೆ.
ಶ್ರೀಮತಿ ಅರ್ಪಿತಾ ಶ್ರೀ ರಾಘವೇಂದ್ರ ದಂಪತಿಗಳು, ಶ್ರೀಮತಿ ಅನುಷಾ ಮತ್ತು ಶ್ರೀ ಗಣೇಶ್ ಭಂಡಾರಿ ನಡಾರ್ ದಂಪತಿಗಳು ದೀಪ ಪ್ರಜ್ವಲನೆ ಮಾಡಬೇಕಾಗಿ ಹೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಶ್ವೇತಾ ಮತ್ತು ಶ್ರೀ ಸುನೀಲ್ ದಂಪತಿಗಳು, ಶ್ರೀಮತಿ ಕಸ್ತೂರಿ ಮತ್ತು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ದಂಪತಿಗಳು, ಶ್ರೀಮತಿ ರತ್ನಾ ಶ್ರೀ ನಾಗೇಂದ್ರ ನಡಾರ್ ದಂಪತಿಗಳು ದೀಪವನ್ನು ಪ್ರಜ್ವಲನೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹಳ ವಿಶೇಷವಾಗಿ ದೀಪ ಪ್ರಜ್ವಲನೆಯನ್ನು ಮಾಡುವ ಮೂಲಕ ಇವತ್ತಿನ ಅತಿಥಿಗಳು ಉದ್ಘಾಟನಾ ಚಿದಾನಂದ ಮಡ್ಯಾರ್ ಇವರು ಇವತ್ತಿನ ಕಾರ್ಯಕ್ರಮದ ಧ್ವಜಾರೋಹಣವನ್ನು ಮಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಹೇಳಿಕೊಳ್ತಾ ಆ ನಂತರದಲ್ಲಿ ಭಾರತ ಮಾತೆಗೆ ಪುಷ್ಪಾರ್ಚನೆ ನಡೆಯಲಿಕ್ಕಿದೆ. ಆ ನಂತರದಲ್ಲಿ ನೇರವಾಗಿ ಭಜನೆ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ನಾಳೆ ಬೆಳಗಿನವರೆಗಿನ ಕಾರ್ಯಕ್ರಮದ ಧ್ವಜಾರೋಹಣ ನಡೀತಾ ಇದೆ. ಬಂಧುಗಳೇ, ನಿರ್ವಿಘ್ನವಾಗಿ ನಡೆಯಲಿ ಅನ್ನುವಂತಹ ಆಶಯದೊಂದಿಗೆ ಬಲೋ ಭಾರತ್ ಮಾತಾಗಿ, ಬಲೋ ಭಾರತ್ ಮಾತಾಗಿ, ಬಲೋ ಭಾರತ್ ಮಾತಾಗಿ ಪುಷ್ಪಾರ್ಚನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಮುಂದುವರಿಸಿಕೊಡ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಬಾರಿಯ ಭಜನಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಲಿಕ್ಕಿದ್ದಾರೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಮಾಡೂರು ಇವರಿಂದ ಬರ್ತಾ ಇದ್ದಾರೆ. ನಂತರದಲ್ಲಿ ಎಲ್ಲ ಬಂಧುಗಳು ಕೂಡ ಪುಷ್ಪಾರ್ಚನೆಯನ್ನ ಮಾಡ್ತಾ ಭಾರತ ಮಾತೆಗೆ ವಂದಿಸುವಂತ ಕೆಲಸವನ್ನು ಮಾಡೋಣ. ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿ ಪಡೆದಂತಹ ಶ್ರೀಮತಿ ಸುರೇಖಾ ಜಯಪ್ರಕಾಶ್ ದಂಪತಿಗಳನ್ನ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಹೇಳ್ತಾ ಅವರಿಗೆ ಗೌರವ ವಂದನೆಯನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿಯ ಪರವಾಗಿ ತಮಗೆ ಸಮಿತಿಯು ಆಭಾರಿಯಾಗಿದೆ. ಮುಂದಕ್ಕೆ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಮತ್ತು ಸತೀಶ್ ಶೆಟ್ಟಿ ದಂಪತಿಗಳನ್ನ ಕೂಡ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನ ಹೇಳ್ತಾ ಇದ್ದೇವೆ. ಶ್ರೀಮತಿ ಅರ್ಪಿತಾ ಶ್ರೀ ರಾಘವೇಂದ್ರ ದಂಪತಿಗಳಿಗೂ ಕೂಡ ಸಮಿತಿಯು ಆಭಾರಿಯಾಗಿದೆ. ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನ ಅಭಿವಂದನೆಗಳನ್ನ ಹೇಳ್ತಾ ಈ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ಅನುಷಾ ಮತ್ತು ಶ್ರೀ ಗಣೇಶ್ ಭಂಡಾರಿ ನಡಾರ್ ಇವರಿಗೂ ಕೂಡ ಸಮಿತಿಯು ಆಭಾರಿಯಾಗಿದ್ದು ಈ ಕೃತಜ್ಞತೆಯನ್ನ ಹೇಳ್ತಾ ಇದ್ದೇವೆ. ತಮಗಿದು ಈ ಕೃತಜ್ಞತೆಗಳು. ಶ್ರೀಮತಿ ಶ್ವೇತಾ ಶ್ರೀ ಸುನೀಲ್ ಇವರಿಗೂ ಕೂಡ ಸಮಿತಿಯು ಆಭಾರಿಯಾಗಿದೆ. ಇವರಿಗೂ ಕೂಡ ಧನ್ಯವಾದಗಳನ್ನ ತಮ್ಮ ಮೂಲಕವಾಗಿ ಹೇಳ್ತಾ ಇದ್ದೇವೆ. ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಕಸ್ತೂರಿ ಮತ್ತು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಇವರಿಗೂ ಕೂಡ ಸಮಿತಿಯು ಆಭಾರಿಯಾಗಿದ್ದು ಇವರಿಗೆ ಶ್ರೀಮತಿ ರತ್ನಾ ಶ್ರೀ ನಾಗೇಂದ್ರ ನಡಾರ್ ಇವರು ಕೂಡ ಈ ಧನ್ಯವಾದಗಳನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾ ಇದ್ದೇವೆ. ಇವರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನ ಅಭಿವಂದನೆಗಳನ್ನ ಹೇಳ್ತಾ ಇದ್ದೇವೆ. ಬಂದಂತಹ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಹೇಳ್ತಾ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ
राम जय राम रमणीय नाम रघुराम श्री राम जय राम जन दशरथ राम मारुति देवी धीरा भगवान
ಅಯ್ಯಪ್ಪ ಮಂದಿರ ಮಾಡುವವರಿಗೆ ನಮ್ಮ ಸಮಿತಿಯು ಆಭಾರಿಯಾಗಿದೆ. ಇದೀಗ ಮುಂದಿನ ಭಜನೆ ಕಾಯುವವರಿಲ್ಲ
ಭಾಷಿ ಗಣಪತಿ ಶರಣು ಮಧುರು ಗಣಪತಿ ಸರವು ಗಣಪತಿ ಭಾಷಿ ಗಣಪತಿ ಶರಣು ಅಡ್ಯಂಗಿ ಗಣಪತಿ ಇಡಗುಂಜಿ ಗಣಪತಿ ಕರ್ಣ ಗಣಪತಿ ಶರಣು ಅಡ್ಯಂಗಿ ಗಣಪತಿ ಇಡಗುಂಜಿ ಗಣಪತಿ ಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರ ಕಾರಣೇ ಶಂಕರ ಸುತ ಶರಣು
ಕೃಷ್ಣ 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 राम 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 जय राम 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 जय राम ಅಭಿವೃದ್ಧಿ ಅಂಚನೆ ಸರ್ವ ರೀತಿಯ ಕಷ್ಟವನ್ನು ಪರಿಹಾರ ಮಾಡುವಂತಹ ಕುರಗಜ್ಜೆ ರಕ್ಷಣವನ್ನು ಬರು ಅಂಚನೆ ಅಕ್ಲಾಕ್ಲ ಅಭಿಷ್ಟವಂತನಂಚನವಾದ ವಿಚನವಾದ ಕಾರ್ಯದಿಂದ ಅವನು ಕೂಡ ಸಾಹಿತ್ಯದ ಸೇವಾ ಕಾಲಕ್ಕೆ ತೀರ ಪ್ರತ್ಯಕ್ಷವಾದ ಪರೋಕ್ಷವಾದ ಮತ್ತು ಏನು ಮಾಡ್ತಾರೆ ಮತ್ತು ಸಹಾಯ ಮಾಡ್ತಾರೆ ಅಕ್ಲೆಗಳ ಭಕ್ತರನ್ನು ಮೆರಕೊಂಡು ಅಂತ ಸಂತುಷ್ಟನಾಗಿ
ತೀರದಲ್ಲಿ ಲೋಕ